ತಾಲೂಕಿನ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಂಡ್ರಕೆರೆ ಗಂಪದಿಡ್ಕ ಎಂಬಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಗ್ರಾನೈಟ್ ಕಲ್ಲಿನ ಕೋರೆಗೆ ಮೂಡುಬಿದ್ರೆ ತಹಶೀಲ್ದಾರ್ ಅವರು ಸಾರ್ವಜನಿಕರ ಸಹಕಾರದೊಂದಿಗೆ ದಾಳಿ ನಡೆಸಿ ಗ್ರಾನೈಟ್ ತುಂಬಿದ್ದ ಲಾರಿ, ಹಿಟಾಚಿ ಮತ್ತು ಕಲ್ಲು ಕೊರೆಯುವ ಯಂತ್ರವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳೆದ 20 ದಿನಗಳಿಂದ ಇಲ್ಲಿ ಅಕ್ರಮವಾಗಿ ಬೆಲೆ ಬಾಳುವ ಬೃಹತ್ ಗ್ರಾನೈಟ್ ಕಲ್ಲಿನ ಕೋರೆ ನಡೆಯುತ್ತಿತ್ತು. ಈ ಬಗ್ಗೆ ಸಾರ್ವಜನಿಕರು ತಹಶೀಲ್ದಾರ್ ಮತ್ತು ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಯ ಗಮನಕ್ಕೆ ತಂದಿದ್ರು. ಈ ಸಂದರ್ಭ ತಹಶೀಲ್ದಾರ್ ಅವರು ಭೇಟಿ ನೀಡಿದಾಗ ಅಲ್ಲಿ ಅಡಕೆ ಸಸಿಗಳನ್ನು ನೆಡಲು ಹೊಂಡಗಳನ್ನು ತೆಗೆಯಲಾಗುತ್ತಿದೆ ಎಂಬ ಮಾಹಿತಿಯನ್ನ ನೀಡಿದ್ರು. ಆದರೆ ಇದೀಗ ಗ್ರಾನೈಟ್ ಕಲ್ಲನ್ನ ತೆಗೆದು ಲಾರಿಗಳಲ್ಲಿ ದಿನಕ್ಕೆ 2-3 ಬಾರಿ ಎಂಬಂತೆ ಸಾಗಾಟ ನಡೆಯುತ್ತಿತ್ತು. ಅಲ್ಲದೆ ಕಲ್ಲನ್ನ ಕೊರೆದ ಜಾಗವು ಮಿನಿ ಬಳ್ಳಾರಿಯಂತೆ ಮಾರ್ಪಾಡಾಗುತ್ತಿರುವುದನ್ನು ಗಮನಿಸಿದ ಸಾರ್ವಜನಿಕರು ತಹಶೀಲ್ದಾರ್ ಮತ್ತು ಗಣಿ ಹಾಗೂ ಭೂವಿಜ್ಞಾನ ಇಲಾಖಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಅದರಂತೆ ತಹಶೀಲ್ದಾರ್ ಅವರು ದಾಳಿ ನಡೆಸಲು ಹೊರಟಿದ್ರು. ಈ ಸಂದರ್ಭದಲ್ಲಿ ಗ್ರಾನೈಟ್ ಕಲ್ಲು ತುಂಬಿದ ಲಾರಿಯೊಂದು ಓಣಿ ರಸ್ತೆಯಲ್ಲಿ ಹೋಗುತ್ತಿರುವುದನ್ನು ಗಮನಿಸಿ ಬೆನ್ನಟ್ಟಿಕೊಂಡು ಹೋದಾಗ ಲಾರಿಯನ್ನ ಬಿಟ್ಟು ಚಾಲಕ ಮತ್ತು ಇನ್ನೋರ್ವ ವ್ಯಕ್ತಿ ಓಡಿ ತಪ್ಪಿಸಿಕೊಂಡಿದ್ದಾರೆ. ಆಗ ಲಾರಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಹಾಗೂ ಕೋರೆಯಲ್ಲಿದ್ದ ಯಂತ್ರಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಗ್ರಾನೈಟ್ ಕಲ್ಲು ತೆಗಿತಾ ಇದ್ದಾರೆ, ಲೋಡ್ ಹೋಗ್ತಾ ಇದೆ ಅಂತ ಫೋನ್ ಬಂತು. ಆ ಫೋನ್ ಕಾಲ್ ಆಧಾರದ ಮೇಲೆ ನಾವು ಸ್ಪಾಟಿಗೆ ಬಂದ್ವಿ. ಸ್ಪಾಟಿಗೆ ಬಂದಾಗ ಯಾವುದೇ ಲಾರಿಗಳಿರಲಿಲ್ಲ. ಬಟ್ ನಾವು ಅದನ್ನ ಐಡೆಂಟಿಫೈ ಮಾಡಬೇಕಿತ್ತು ಲಾರಿನ. ಅದ್ರದ್ದು ಟೈರಿನ ಮಣ್ಣಿನ ಟೈರ್ದು ಪ್ರಿಂಟ್ ಏನಿದೆ ಆ ರಸ್ತೆ ಮೇಲೆ ಅದು ಎಲ್ಲೋಗಿದೆ ಅಂತ ನೋಡಿಕೊಂಡು ನಾವು ಫಾಲೋ ಮಾಡ್ಕೊಂಡು ಹೋದ್ವಿ. ನಾವು ಕೆಲ್ಲಪುತ್ತಿಗೆ ಒಂದು ಚಿಕ್ಕ ರಸ್ತೆ ಮೂಲಕ ಹೋಗ್ತಾ ಇರೋದು ಕಂಡು ಬಂತು. ನಾವು ಫಾಲೋ ಮಾಡಿ ಆ ಲಾರಿನ ಸೀಜ್ ಮಾಡಿದ್ವಿ. ಆದರೆ ಬರ್ತಾ ಇರೋದು ನೋಡಿ ಡ್ರೈವರ್ ಮತ್ತು ಕ್ಲೀನರ್ ಗದ್ದೆ ಕಡೆ ಓಡೋದ್ರು, ಸಿಕ್ಕಲಿಲ್ಲ. ಬಟ್ ಆ ಲಾರಿನ ಅಲ್ಲೇ ಹಿಡಿದು ಅನಂತರ ರಾತ್ರಿ 12 ಗಂಟೆವರೆಗೂ ಕಾದ್ವಿ. ಆನಂತರ 12 ಗಂಟೆಗೆ ಬಂದಾದಮೇಲೆ ನಾವು ಅದನ್ನು ಪೊಲೀಸ್ ಸ್ಟೇಷನ್ಗೆ ಗಾಡಿನ ಹ್ಯಾಂಡ್ ಓವರ್ ಮಾಡಿದ್ವಿ. ಆಮೇಲೆ ಸುಷ್ಮಾ ಜಿಯಾಲಜಿಸ್ಟ್ ಅವರು ಸಹ ಬಂದರು. ಆಮೇಲೆ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಬಂದಿದ್ದರು. ಆನಂತರ ರಾತ್ರಿ 12:30ರಿಂದ 1 ಗಂಟೆ ಸಮಯದಲ್ಲಿ ಎಲ್ಲರೂ ಇದ್ದು ಪೊಲೀಸ್ನವರು ಈ JCB ರಿಪೇರಿ ಆಗಿದೆ ಅಂತ ತಿಳಿಸಿದ್ದಾರೆ. ಹಿಟಾಚಿನ ಕಾಯೋದಕ್ಕೆ ಅಂತ ಪೊಲೀಸ್ ಮೆನ್ ಹಾಕಿದರು. ರಾತ್ರಿ ಇಡೀ ಮೆನ್ನು ಕಾದಿದ್ದಾರೆ. ಈಗ ಈ ಸರ್ವೆ ಕಾರ್ಯ ಮುಗಿಸಿ ಇದು ಸರ್ವೆ ನಂಬರ್ ಎಷ್ಟು ಬರುತ್ತೆ, ಮೌಲ್ಯಮಾಪನ ಎಷ್ಟಾಗುತ್ತೆ ಅನ್ನೋದನ್ನ ಈ ಜಿಯಾಲಜಿಸ್ಟಿಗೆ ಬರ್ತಾ ಇದ್ದಾರೆ. ಈಗ ಬಂದ ತಕ್ಷಣ ಅವರು ಮೌಲ್ಯಮಾಪನವನ್ನು ಮಾಡ್ತಾರೆ.